ಇವಾಗ ಹೆಂಗೆ ಅಂದರೆ ಮೊದಲೆಲ್ಲ ಇದು ಬಟ್ಟೆ ಒಗೆಯೋಕ್ಕೆ ಹೊಳೆಗೆ ಹೋಗಿ ಒಗ್ಕೊಂಡು ಬರ್ತಾಯಿದ್ರು. ಹಾಗೆ ಇವಾಗ ನಾವು ಬಟ್ಟೆ ಒಗಿಲಿಕ್ಕೆ ಅಂಡರ್ಗ್ರೌಂಡಿಗೆ ಹೋಗಿ ಬೇಸ್ಮೆಂಟ್ ಹೋಗಿ ಒಗ್ಕೊಂಡು ಬರ್ತೀವಿ ಲಿಫ್ಟಲ್ಲಿ ಹೋಗಿ. ನನಗೆ ಲಂಡನ್ ಸಿಟಿ ಅಂದರೆ ಅದು ಒಂದು ತುಂಬ ಒಂಥರ ಲವ್ ಆಗಿಬಿಟ್ಟಿತ್ತು ಆ ಸಿಟಿ ಜೊತೆ. ಅಷ್ಟು ಚೆನ್ನಾಗಿ ಒಂಥರ ತುಂಬ ಖುಷಿ ಇತ್ತು ಆ ಸಿಟಿ ಅಂದರೆ. ಅಂಜಿ ಬಣ್ಣ ಅಂಜಿ ಬಣ್ಣ ಮುಚ್ಚಿ ಕೊಡ್ತುಕೊಂಡಲ್ಲ ಇಲ್ಲಡೆ ಬರ್ತಾಯಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇಲ್ಲಿ ಇವಾಗ ಟೈಮ್ ಆಗಿದೆ, ತೋರಿಸ್ತೀನಿ. ಟೈಮ್ ಆಗಿದೆ 4:20 ಸಂಜೆ 4:20 ಆಗಿದೆ. ವೆಡ್ನೆಸ್ಡೇ ಇವತ್ತು. ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು. ಏನು ಊಟ ಮಾಡಿದೆ ಇವತ್ತು ನೀನು? ಪಲಾವ್, ಟೊಮೆಟೊ ಬಾತು. ಓಕೆ, ಅದನ್ನು ತಿಂದುಬಿಟ್ಟು ಇವಾಗ ಕಷ್ಟಪಟ್ಟು ತಿಂದು ಇವಾಗ ಸಂಜೆಯಿಂದ ಬ್ಲಾಗ್ ಶುರು ಮಾಡಿದ್ದೀವಿ. ನಾವು ಕ್ಯಾನಡಾ ಬರೋ ಮುಂಚೆ ಬ್ಯಾಂಗ್ಳೂರಲ್ಲಿದ್ವಿ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ನಾವು ಬ್ಯಾಂಗ್ಳೂರಿಗೆ ಬರೋ ಮುಂಚೆನೂ ಅದಕ್ಕಿಂತ ಮುಂಚೆ ನಾವು ಯು ಕೆನಲ್ಲಿದ್ವಿ, ಯುನೈಟೆಡ್ ಕಿಂಗ್ಡಮ್. ಇದನ್ನು ನಾನು ಕೆಲವೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ. ಸೊ ಅವಾಗಿಂದ ನನಗೆ ತುಂಬ ಜನ ನೀವು ಕೇಳ್ತಾ ಇದ್ರಿ, ನೀವು ಎಲ್ಲಿದ್ರಿ ಯು ಕೆನಲ್ಲಿ, ಮತ್ತು ನಿಮಗೆ ಯು ಕೆ ಲಂಡನ್ ಇಷ್ಟ ಆಯಿತಾ ಅಥವಾ ಟೊರೊಂಟೊ ಇವಾಗ ಕೆನಡಾ ಇಷ್ಟ ಆಗ್ತಾ ಇದೆಯಾ ಅಂತ. ಸೊ ತುಂಬ ಜನ ಕ್ವೆಶನ್ಸ್ ಕೇಳ್ತಾ ಇದ್ರಿ. ಸೊ ಅದಕ್ಕೆಲ್ಲ ಇವತ್ತೊಂದು ಆನ್ಸರ್ ಕೊಡೋಣ, ಅದಕ್ಕೊಂದು ಹೇಳೋಣ ಅಲ್ಲಿ ಹೆಂಗಿತ್ತು ಲೈಫ್, ಇಲ್ಲೇ ಹೆಂಗಿದೆ ಲೈಫು ಅಂತ ಒಂದು ಸ್ವಲ್ಪ ಲೈಟಾಗಿ. ಇವಾಗ 1 year ಆಗಿರೋದ್ರಿಂದ ಇಲ್ಲಿ ಬಂದು ಒಂದು ಹೆಂಗಿದೆ ಅಂತ ಒಂದು ಹೇಳೋಣ ಅಂತ ಅನ್ನಿಸ್ತು. ಬಟ್ ಆ ಒಂದು ಮೆಮೊರಿಯಲ್ಲಿ ಲಂಡನ್ ಲೈಫಲ್ಲಿ ಇವ್ರು ಇನ್ನೂ ಅವಾಗ ಹುಟ್ಟಿರಲಿಲ್ಲ. ಸೊ ನೀವು ಹೋಗ್ಬೋದು ಇಲ್ಲಿಂದ. ಇವರಿನ್ನೂ ಅವಾಗ ಹುಟ್ಟಿರಲಿಲ್ಲ. ನಾವು ಇಮಿಡಿಯೇಟ್ಲಿ ಆಫ್ಟರ್ ಮ್ಯಾರೇಜ್ ಅಂದರೆ ಮದುವೆಯಾಗಿ ಇಮಿಡಿಯೇಟ್ ಆಗಿ ನಾನು ಲಂಡನ್ಗೆ ಹೋಗಿದ್ದೆ. ಇನ್ಫ್ಯಾಕ್ಟ್ ಅವರು ದೀಪಕ್ ಆಲ್ಮೋಸ್ಟ್ more than 5 years ಅಲ್ಲಿದ್ದರು. ಬಟ್ ನಾನು ಮದುವೆ ಆಗಿ ಹೋದ್ಮೇಲೆ ಒಂದು 2.5 years ಅಷ್ಟೇ ನಾವು ಅಲ್ಲಿದ್ದು. ಅದಾದಮೇಲೆ ವಾಪಸ್ ಬ್ಯಾಂಗ್ಳೂರಿಗೆ ಬಂದಿದ್ವಿ. ಎರಡು ಸಿಟಿನ ಲೈಕ್ ಟೊರೊಂಟೊ ಮತ್ತು ಇವಾಗ ಲಂಡನ್ ಅಂತ ತೊಗೊಂಡ್ರೆ ಡೈರೆಕ್ಟ್ ಕಂಪೇರ್ ಮಾಡೋದು ತುಂಬ ಕಷ್ಟ. ಆಬ್ವಿಯಸ್ಲಿ ಅದು ಯಾವುದ್ಯಾವುದೋ ರೀತಿಯಲ್ಲಿ ಅದು ಒಂದೊಂದು ಸಿಟಿ ಒಂದೊಂದು ಕಾರಣಗಳಿಗೆ ಫೇಮಸ್ ಆಗಿರುತ್ತೆ, ಅಥವಾ ಅದಕ್ಕಿಂತ ಇದು ಬೆಟರ್ ಆಗಿರುತ್ತೆ, ಇದಕ್ಕಿಂತ ಅದು ಬೆಟರ್ ಆಗಿರುತ್ತೆ. ಸೊ ಆ ಥರ ಇರುತ್ತೆ. ಸೊ ಡೈರೆಕ್ಟ್ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ನನಗೆ ಇಷ್ಟ ಆಗಿರೋ ರೀತಿಯಲ್ಲಿ ಹೇಳಬೇಕು ಅಂದರೆ, ಒಂದು ಸಿಟಿ ವೈಸ್ ಹೇಳಬೇಕು ಅಂದರೆ, ಒಂದು ಲುಕ್ ವೈಸ್ ಟೊರೊಂಟೊಗಿಂತ ಆಬ್ವಿಯಸ್ಲಿ ದೇರ್ ಇಸ್ ನೋ ಕಂಪ್ಯಾರಿಸನ್. ಲಂಡನ್ ತುಂಬಾ ಬ್ಯೂಟಿಫುಲ್ ಸಿಟಿ. ತುಂಬ ಅಂದರೆ ನೋಡೋಕ್ಕೆ ಕಣ್ಣಿಗೆ ಒಂದು ಒಳ್ಳೊಳ್ಳೆ ಆರ್ಕಿಟೆಕ್ಚರ್, ಬಿಲ್ಡಿಂಗ್ಗಳ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಯು ಕೆ ಲಂಡನ್ದು. ಸೊ ನನಗೆ ಆ ಲುಕ್ ವೈಸ್ ಹೇಳಬೇಕು ಅಂದರೆ ಲಂಡನ್ ನನಗೆ ತುಂಬಾ ಇಷ್ಟ ಆಗಿತ್ತು. ಇಲ್ಲಿ ಇದೊಂದು ಸ್ವಲ್ಪ ಹೇಗೆ ಅಂದರೆ ಇದೆಲ್ಲ ಅಲ್ಲಿ ತುಂಬ ಕೋಸಿ ಅಂದರೆ ತುಂಬ ಜನ ಇರ್ತಾರಲ್ಲಿ, ಸ್ವಲ್ಪ ಪಾಪ್ಯುಲೇಷನ್ ಜಾಸ್ತಿನೇ ಅಂತ ಹೇಳ್ಬೋದು ಇಲ್ಲಿಗಿಂತ. ಸೊ ಹಾಗಾಗಿ ಎಲ್ಲ ಟ್ರೈನ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಇವಾಗ ನಾವೆಲ್ಲಾದರೂ ಹೋದರೆ ಅದು ಎಲ್ಲನೂ ಒಂಥರ ಜಾಮ್ ಪ್ಯಾಕ್ ಆಗಿರ್ತಾ ಇತ್ತು, ತುಂಬ ಜನ ಇರ್ತಾಯಿದ್ರು ಅಲ್ಲಿ. ಬಟ್ ಇಲ್ಲಿ ನಾವು ಅಷ್ಟು ಜನನ ಎಲ್ಲೂ ನೋಡೋಕ್ಕೆ ನಮಗೆ ಸಿಕ್ಕಿಲ್ಲ. ಒಂದು ಟೂರಿಸ್ಟ್ ಅಟ್ರಾಕ್ಷನಲ್ಲಿ ತುಂಬ ಜನ ಇದ್ದಾರೆ, ಆ ಥರ ಅಂತ ಜಾಸ್ತಿ ಅಂತ ಎಲ್ಲೂ ನಾವು ನೋಡಿಲ್ಲ. ಇನ್ನೊಂದು ವಿಷಯ ಅಂದರೆ ವೆದರ್ದು. ಲಂಡನ್ನಲ್ಲಿ ವಿಂಟರಲ್ಲಿ ಇಲ್ಲಿ ಇರೋ ಅಷ್ಟು ಚಳಿ ಇರೋದಿಲ್ಲ. ಅಂದರೆ ಇವಾಗ ಇಲ್ಲಿ ಕೆನಡಾದಲ್ಲಿ ವಿಂಟರ್ ಅಂತ ಹೇಳಿದ್ರೆ ಫುಲ್ ಸ್ನೋಫಾಲ್, ಯಾವಾಗಲೂ ಸ್ನೋ ಅಲ್ಲೇ ಮುಳುಗೋಗಿರುತ್ತೆ ಕೆನಡಾ ವಿಂಟರಲ್ಲಿ. ಬಟ್ ಲಂಡನಲ್ಲಿ ಆ ಥರ ಇರಲಿಲ್ಲ. ಯು ಕೆನಲ್ಲಿ ಲೈಕ್ ನಾರ್ಮಲ್ ವಿಂಟರ್ ಇರ್ತಾಯಿತ್ತು. ತುಂಬ ಚಳಿ ಅಂದರೆ ಒಕೇಶನಲ್ಲಿ ಯಾವಾಗಾದರೂ ಒಂದು 2 ಸರಿ ಸ್ನೋಫಾಲ್ ಆಗಿ ಇದ್ದಿರ್ಬೋದು ಅಷ್ಟೇ. ಬಟ್ ಅದು ಬಿಟ್ಟರೆ ತುಂಬ ವರ್ಸ್ಟ್ ಕ್ಲೈಮೇಟ್ ಅಂತ ಅಲ್ಲಿ ನಾನು ನೋಡಿಲ್ಲ. ನಾನು ಹೋದ್ಮೇಲೆ ನೋಡಿರಲಿಲ್ಲ. ಸೊ ಹಂಗಾಗಿ ಲಂಡನ್ ವಿಂಟರ್ ಈಸ್ ಬೆಟರ್ ಅಂತ ಹೇಳ್ಬೋದು ಇಲ್ಲಿಗಿಂತ. ಇನ್ನೊಂದು ಗುಡ್ ಥಿಂಗ್ ಅಬೌಟ್ ಲಂಡನ್ ಅಂತ ಹೇಳಿದ್ರೆ, ಒಂದು 2 to 3 hour ಒಂದು 3 hour ಜರ್ನಿ ಮಾಡಿದ್ರೆ ಟ್ರೈನಲ್ಲಿ ಪ್ಯಾರಿಸ್ ರೀಚ್ ಆಗ್ಬೋದಾಗಿತ್ತು. ಆಬ್ವಿಯಸ್ಲಿ ಶೆಂಗೆನ್ ವೀಸಾ ಬೇಕು. ಅದು ಇಟ್ಕೊಂಡು ಒಂದು 3 hour ಟ್ರೈನ್ ಜರ್ನಿ ಇತ್ತು ಅಷ್ಟೇ. ಪ್ಯಾರಿಸ್ ರೀಚ್ ಆಗ್ತಾ ಇದ್ವಿ ಫ್ರಾನ್ಸ್ಗೆ. ಸೊ ಅದೇ ಥರ ಒಂದು 1 hour 2 hour ಫ್ಲೈಟ್ ಜರ್ನಿ ಮಾಡಿದ್ರು ಎಲ್ಲ ಆಲ್ಮೋಸ್ಟ್ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಹತ್ರದಲ್ಲೇ ಇತ್ತು. ಅದೇ ಇವಾಗ ಹೇಳ್ದಂಗೆ ಪ್ಯಾರಿಸ್ ಆಗಿರ್ಬೋದು, ಅಥವಾ ಈವನ್ ಇಟಲಿ, ಜೊತೆಗೆ ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಇದೆಲ್ಲನೂ ಹತ್ತಿರದಲ್ಲೇ ಇರ್ತಾಯಿತ್ತು. ಸೊ ನಾವು ಕೂಡ ಇದ್ರದ್ದೊಂದು ಅಡ್ವಾಂಟೇಜ್ ತೊಗೊಂಡು ಹತ್ತಿರದಲ್ಲೇ ಇದೆ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಎಲ್ಲ ಕಂಟ್ರಿನೂ ಕವರ್ ಮಾಡಿದ್ವಿ. ಎಲ್ಲ ಕಡೆಗೂ ಹೋಗಿದ್ವಿ. ಅವಾಗಿನ್ನೂ ಹೆಂಗೂ ರೇಯಾನ್ಸ್ ಇರಲಿಲ್ಲ. ಸೊ ನಾವಿಬ್ಬರೇ ಇದ್ದಿದ್ದು ಫುಲ್ ಕೇರ್ ಫ್ರೀ ಆಗಿತ್ತು, ಏನು ತೊಂದರೆ ಇರಲಿಲ್ಲ. ಆರಾಮಾಗಿ ಎಲ್ಲ ಕಂಟ್ರಿನೂ ಕವರ್ ಮಾಡಿ ಸುತ್ತಾಡ್ಕೊಂಡು ಬಂದಿದ್ದೀವಿ. ಅದರದ್ದು ಎಲ್ಲ ವೀಡಿಯೋಸ್, ಫೋಟೋಸ್ ಎಲ್ಲ ಇದೆ. ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ಇನ್ನೊಂದು ಯಾವ್ದಾದ್ರು ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಜಾಬ್ ಆಪರ್ಚುನಿಟೀಸ್ ಕೂಡ ಲಂಡನಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಲಂಡನ್ ಅಂದರೆ ಯು ಕೆನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಇವಾಗ ಟೊರೊಂಟೊ ಕೂಡ ಎಲ್ಲ ರೀತಿಯಲ್ಲೂ ಬೆಳೀತಾ ಇದೆ ತುಂಬಾ ಚೆನ್ನಾಗಿ. ಆ್ಯಂಡ್ ಆಲ್ಸೋ ತುಂಬ ಇಮಿಗ್ರೆಂಟ್ಸ್ಗೆ ಇವಾಗ ಇಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಕೆನಡಾಗೆ ಬರೋಕ್ಕೆ. ಅಂದರೆ ನೀವು ಇಂಡಿಯಾದಲ್ಲಿ ಇದ್ಕೊಂಡೆ ಇಲ್ಲಿನ PR ಗೆ ಅಪ್ಲೈ ಮಾಡಿ ಇಲ್ಲಿ ಬಂದು ನೀವು ಸೆಟ್ಲ್ ಆಗ್ಬೋದು. ಬಟ್ ಇಂಗ್ಲೆಂಡ್ಗೆ ಹೋಗೋಕ್ಕೆ ಈ ಥರ ಒಂದು ಆಪ್ಷನ್ ಇಲ್ಲ. ಅಂದರೆ ಡೈರೆಕ್ಟಾಗಿ ನೀವು ಇಂಡಿಯಾದಲ್ಲೇ ಇದ್ಕೊಂಡು ಅಲ್ಲಿಂದನೇ PR ಗೆ ಅಪ್ಲೈ ಮಾಡಿ ಅಲ್ಲಿ ಹೋಗಿ ಸೆಟ್ಲ್ ಆಗೋಕ್ಕಾಗೋದಿಲ್ಲ ನಿಮಗೆ. ನೀವು ಐದರ್ ಅಲ್ಲಿ ಸ್ಟೂಡೆಂಟ್ ಆಗಿ ಹೋಗಬೇಕು ಇಂಗ್ಲೆಂಡ್ಗೆ UK ಅಥವಾ ನೀವು ಅಲ್ಲಿ ಕೆಲಸ ಮಾಡ್ಕೊಂಡಿರಬೇಕು. ಸೊ ಆ ಥರ ಲೈಕ್ ಒಂದು 5 years ಆದಮೇಲೆ ನಿಮಗೆ ILR ಅಥವಾ PR ಕೊಡೋದು ಆ ಥರ ಏನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ಲಿ. ಸೊ ಇಲ್ಲಿ ಥರ ಡೈರೆಕ್ಟಾಗಿ ನೀವು ಹೋಗಿ ಅಪ್ಲೈ ಮಾಡಿ ಅಲ್ಲಿ ಸೆಟಲ್ ಆಗೋಕ್ಕೆ ಆಗೋದಿಲ್ಲ. ಸೊ ಆ ಥರ ನೋಡಬೇಕು ಅಂದರೆ ಇವಾಗ ಕೆನಡಾ ತುಂಬ ಇಮಿಗ್ರೆಂಟ್ಸ್ಗೆ ಅವಕಾಶ ಕೊಡ್ತಾ ಇದೆ ಬರೋಕ್ಕೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಇಲ್ಲಿಗಿಂತ ಲಂಡನ್ನಲ್ಲೇ ಜಾಸ್ತಿ ಅಂತ ಹೇಳ್ಬೋದು. ಅಂದರೆ ಏನು ನಮ್ಮ ಒಂದು ಮನೆ ರೆಂಟ್ ಆಗಿರ್ಬೋದು ಅಥವಾ ನಮ್ಮ ಬೇಸಿಕ್ ನೆಸೆಸಿಟೀಸ್ ಮಂತ್ಲಿ ಒಂದು ಎಷ್ಟು ಕಾಸ್ಟ್ ಆಗುತ್ತೆ ಅದೆಲ್ಲನೂ ಹೇಳಬೇಕು ಅಂದರೆ ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಆಬ್ವಿಯಸ್ಲಿ ರಾಯಲ್ ಲಂಡನ್, ಸೊ ಹಾಗಾಗಿ ಎಲ್ಲ ಥಿಂಗ್ಸ್ ಕೂಡ ಹಂಗೆ ರಾಯಲ್ ಎಕ್ಸ್ಪೆನ್ಸಿವ್ ಆಗೇ ಇರ್ತಾ ಇತ್ತು. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಎರಡು ವೈಬ್ರೆಂಟ್ ಸಿಟಿಗಳು. ಸೊ ಡೈರೆಕ್ಟ್ ಕಂಪ್ಯಾರಿಸನ್ ಮಾಡೋಕ್ಕೆ ಆಗೋದಿಲ್ಲ. ಎಥ್ನಿಕ್ ಡೈವರ್ಸಿಟಿ ಹೇಳಬೇಕು ಅಂದರೆ ಅಲ್ಲೂ ನಿಮಗೆ ಎಲ್ಲ ಕಂಟ್ರಿಯ ಜನಗಳು ನೋಡೋಕ್ಕೆ ಸಿಗ್ತಾರೆ. ಇಲ್ಲಿ ಕೆನಡಾದಲ್ಲೂ ಎಲ್ಲ ದೇಶದ ಜನಗಳು ನೋಡೋಕ್ಕೆ ಸಿಗ್ತಾರೆ. ಸೊ ಅಲ್ಲೂ ತುಂಬ ಜನ ಇಂಡಿಯನ್ಸ್ ಇದ್ದರು, ಇಲ್ಲೂ ತುಂಬ ಜನ ಇಂಡಿಯನ್ಸ್ ಇದ್ದಾರೆ. ಬಟ್ ನನಗೆ ಐ ಪ್ರಿಫರ್ ಲಂಡನ್ ಮೋರ್. ಅಂದರೆ ನನಗೆ ಲಂಡನ್ ಸಿಟಿ ಅಂದರೆ ಅದು ಒಂದು ತುಂಬ ಒಂಥರ ಲವ್ ಆಗಿಬಿಟ್ಟಿತ್ತು ಆ ಸಿಟಿ ಜೊತೆ. ಅಷ್ಟು ಚೆನ್ನಾಗಿ ಒಂಥರ ತುಂಬ ಖುಷಿ ಇತ್ತು ಆ ಸಿಟಿ ಅಂದರೆ. ತುಂಬ ಜನ ಫ್ರೆಂಡ್ಸ್ ಕೂಡ ಇದ್ದರು. ಹಾಗಾಗಿ ನಮಗೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಂತ ಅಲ್ಲಿದ್ದಾಗ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಈವನ್ ಇನ್ನು ಕ್ರಿಸ್ಮಸ್ ಟೈಮ್ ಆಗಿರ್ಬೋದು ಅಥವಾ ನ್ಯೂ ಇಯರ್ ಟೈಮ್ ಆಗಿರ್ಬೋದು, ಅವಾಗೆಲ್ಲ ಆ ಒಂದು ಸಿಟಿಯನ್ನು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ತಿದ್ರು ಅಂದರೆ ಒಂಥರ ಸ್ವರ್ಗ ಥರ ಅದು ನೋಡೋಕ್ಕೆ. ಅದು 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಅದನ್ನು ಡೆಕೋರೇಟ್ ಮಾಡಿರ್ತಾ ಇದ್ರು. ಸೊ ಅದು ಅಲ್ಲಿ ಫ್ರೆಂಡ್ಸ್ ಕೂಡ ತುಂಬ ಇದ್ದಿದ್ದರಿಂದ ಈಗಲೂ ಅಲ್ಲೇ ಇದ್ದಾರೆ ಅವರೆಲ್ಲ. ಈಗಲೂ ಕರೀತಾರೆ ಅಲ್ಲೇ ಬನ್ನಿ ನೀವು ಅಂತ. ಸೊ ಇವಾಗ ಇದು ಇನ್ನೂ ಇಲ್ಲಿ ಬಂದಿರೋದಷ್ಟೇ ನಾವು. ಸೊ ಹಾಗಾಗಿ ಇನ್ನು ಮುಂದೆ ನೋಡಬೇಕು, ಇನ್ನು ಮುಂದೆ ಹೋಗ್ತಾ ಕೆನಡಾ ಟೊರೊಂಟೊ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡುತ್ತೆ ಅಂತ. ಸೊ ಅಲ್ಲಿಗೆ ಇವತ್ತಿದ್ದು ಕತೆ ಮುಗೀತು, ಲಂಡನ್ ಕತೆ ಅಷ್ಟೇ. ರೇಯನ್ಸ್ ಅವಾಗಿಂದ ಹೇಳ್ತಾ ಇದ್ದಾನೆ, ಏನಮ್ಮ ಅವಾಗಿಂದ ಕಯ್ಯಪ್ಪಯ್ಯ ಅಂತ ಹೇಳ್ತಾ ಇದೀಯಾ ಅಂತ ಅಲ್ವ ರೇಯನ್ಸ್? ಅವನಿಗೆ ಬೋರ್ ಆಯ್ತು, ಇವಳು ಏನು ಹೇಳ್ತಿದ್ದಾಳೆ ಅವಾಗಿಂದ ಸುಮ್ಮನೆ ಇಲ್ಲ ಅಂದರೆ ಅಂತ. ಇವಾಗ ಸದ್ಯಕ್ಕೆ ನಮಗೆ ನಾಳೆ ನೀರಿಲ್ಲ ಅಪಾರ್ಟ್ಮೆಂಟಲ್ಲಿ ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ಅಂದರೆ ಏನೋ ರಿಪೇರಿ ಆಗ್ತಾ ಇದೆ ಅಲ್ಲಿ ಪೈಪ್ದೆಲ್ಲ, ವಾಟರ್ ಪೈಪ್ದೆಲ್ಲ. ಸೊ ಹಂಗಾಗಿ ನೀರಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಇಂಡಿಯಾ ಬಿಟ್ಟು ಕೆನಡಾಗೆ ಬಂದ್ರೂ ಇಲ್ಲೂ ನಮಗೆ ನೀರಿನ ಸಮಸ್ಯೆ ಇದ್ದೇ ಇದೆ ಒಂದಿನ. ಇವಾಗ ಒಂದು ತಿಂಗಳಲ್ಲಿ ಇವಾಗ ಒಂದು 4 ಸರಿ ಆಯ್ತು ಅವರು ಆ ಥರ ಬೋರ್ಡ್ ಹಾಕಿರೋದು, ನಾಳೆ ನೀರಿರೋದಿಲ್ಲ ಅಂತ. ಸೊ ಹಂಗಾಗಿ ನಮ್ಮದು ಬಟ್ಟೆನೂ ರಾಶಿ ಇದೆ ಒಗೆಯೋಕ್ಕೆ. ಸೊ ಇವಾಗ ಹೋಗ್ಕೊಂಡು ಬರೋಣ ಅಂತ ಇದ್ದೀವಿ. ಹೋಗೋಣ? ನಾನು ಲಾಸ್ಟ್ ಟೈಮ್ ಒಂದ್ಸರಿ ತೋರಿಸಿದ್ದೆ ನಮಗಿಲ್ಲಿ ಅಪಾರ್ಟ್ಮೆಂಟಲ್ಲಿ ಹೆಂಗೆ ವಾಷಿಂಗ್ ಸಿಸ್ಟಮ್ ಇರುತ್ತೆ, ಯಾವ ಥರ ಇರುತ್ತೆ ಅಂತ ತೋರಿಸಿದ್ದೆ ಒಂದ್ಸರಿ. ಬಟ್ ಒನ್ಸ್ ಅಗೇನ್ ಇವಾಗ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಯಾವುದಾದ್ರೂ ಹೊಸ ಸಬ್ಸ್ಕ್ರೈಬರ್ ಆಗಿರೋರಿಗೆ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್, ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲಿದೆ ವಾಷಿಂಗ್ ಮಿಷಿನ್, ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಅಲ್ವಾ? ಹೋಗೋಣ? ಬರ್ತೀರಾ ಕೇಳು, ನೀವು ಎಲ್ಲ ಬರ್ತೀರಾ ಅಂತ? ಬರ್ತಾರೆ, ಹೋಗೋಣ. ಇಲ್ಲಿ ನೋಟಿಸ್ ಹಾಕಿದ್ದಾರೆ, August 13 9 AM to 5 PM ನೀರಿರೋದಿಲ್ಲ ಅಂತ. ನನ್ನ ಹೋಮ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲೂ ಕೂಡ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಇಲ್ಲಿ 13th ಫ್ಲೋರ್ ಇರೋದಿಲ್ಲ ಅಂತ. ಅಂದರೆ 12th ಫ್ಲೋರ್ ಆದಮೇಲೆ ಇಲ್ಲಿ ಡೈರೆಕ್ಟಾಗಿ 14th ಫ್ಲೋರ್ ಇರುತ್ತೆ. 13th ಅನ್ನೋದನ್ನ ಇವರು ಇಲ್ಲಿ ಬ್ಯಾಡ್ ನಂಬರ್ ಅಂತ ಒಂದು ಕನ್ಸಿಡರ್ ಮಾಡೋದ್ರಿಂದ 13th ಫ್ಲೋರ್ ಇಟ್ಟಿರಲ್ಲ ಇಲ್ಲಿ. ಯಾವ ಬಿಲ್ಡಿಂಗಲ್ಲೂ 13 ನಂಬರ್ ಇಟ್ಟಿರೋದಿಲ್ಲ ಅಲ್ಲ ರೇಯನ್ಸ್? ಯಾವ ನಂಬರ್ ಇರೋದಿಲ್ಲ? 13 ನಂಬರ್ ಫ್ಲೋರೇ ಇರೋದಿಲ್ಲ ಇಲ್ಲಿ. ಇದೇ ನಮ್ಮದು ವಾಷಿಂಗ್ ರೂಮ್ ಅಲ್ವಾ ರೇಯನ್ಸ್? ಎಲ್ಲ ಥರದ್ದು ಇದೆ ಇಲ್ಲಿ. ಫ್ರಂಟ್ ಲೋಡ್ ಕೂಡ ಇದೆ ಆ್ಯಂಡ್ ಟಾಪ್ ಲೋಡ್ ಕೂಡ ಇದೆ. ಆಲ್ಮೋಸ್ಟ್ ಒಂದು 15 17 18 20 ವಾಷಿಂಗ್ ಮಿಷಿನ್ಸ್ ಇದೆ ಇಲ್ಲಿ. ಆ್ಯಂಡ್ ಇದೆಲ್ಲ ಟಾಪ್ ಲೋಡ್, ಈ ಕಡೆ ಸೈಡಲ್ಲಿ ಇರೋದೆಲ್ಲ ಟಾಪ್ ಲೋಡ್ ಇದು. ಆ್ಯಂಡ್ ಇಲ್ಲೆಲ್ಲ ಒಂದು 5 ಅಷ್ಟೇ ಫ್ರಂಟ್ ಲೋಡ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಮಗೆ ಹೋಗೋಕ್ಕೆ ಫ್ರಂಟ್ ಲೋಡ್ ಯಾವುದು ಖಾಲಿ ಇಲ್ಲ, ಎಲ್ಲ ಫುಲ್ ಆಗಿದೆ. ಸೊ ಫೈನಲಿ ಒಂದು ಖಾಲಿ ಸಿಕ್ತು. ಎಲ್ಲ ಲೋಡ್ ಮಾಡಿಬಿಟ್ಟು ಈ ಕಾರ್ಡ್ ಇಟ್ಬಿಟ್ಟು ನಮಗೆ ಬೇಕಾಗಿರೋ ಸೈಕಲ್ ಸೆಲೆಕ್ಟ್ ಮಾಡಬೇಕು. ಲೈಕ್ ಮೀಡಿಯಮ್ ಯಾವ ಸೈಕಲ್ ಬೇಕು, ಹಾಟ್ ಮಾಮ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಆಗುತ್ತೆ. 36 minutes ಅಲ್ಲ ರೇಯನ್? 36 minutes ಬಿಟ್ಕೊಂಡು ಮತ್ತೆ ಬರಬೇಕಲ್ವಾ?
ಇವಾಗ ಹೆಂಗೆ ಅಂದರೆ ಮೊದಲೆಲ್ಲ ಇದು ಬಟ್ಟೆ ಒಗೆಯೋಕ್ಕೆ ಹೊಳೆಗೆ ಹೋಗಿ ಹೋಗ್ಕೊಂಡು ಬರ್ತಾಯಿದ್ರು. ಹಾಗೆ ಇವಾಗ ನಾವು ಬಟ್ಟೆ ಒಗಿಲಿಕ್ಕೆ ಅಂಡರ್ಗ್ರೌಂಡಿಗೆ ಹೋಗಿ ಬೇಸ್ಮೆಂಟ್ ಹೋಗಿ ಹೋಗ್ಕೊಂಡು ಬರ್ತೀವಿ ಲಿಫ್ಟಲ್ಲಿ ಹೋಗಿ ಅಲ್ಲ ರೇಂಜ್. ಅವಾಗಲೇ ಹೋಗಿ ಹಾಕಿ ಬಂದಿದ್ದೀವಿ, ಈಗ ಮತ್ತೆ ಹೋಗ್ತಾ ಇದ್ದೀವಿ ಅದನ್ನು ಡ್ರೈಯರ್ಗೆ ಹಾಕಿ ಬರೋಕ್ಕೆ. 3 ಸರಿ ಟೋಟಲ್ ಬಟ್ಟೆ ವಾಶ್ ಮಾಡೋಕ್ಕೆ 3 ಸರಿ ಹೋಗ್ಬೇಕು. ಫಸ್ಟ್ ಒಂದು ಸರಿ ಹಾಕಕ್ಕೆ ಹೋಗಬೇಕು, ಆಮೇಲೆ ವಾಷಿಂಗ್ ಮಿಷಿನಿಂದ ಡ್ರೈಯರ್ಗೆ ಹಾಕಕ್ಕೆ ಹೋಗಬೇಕು, ಆಮೇಲೆ ಮತ್ತೆ ಡ್ರೈಯರಿಂದ ತೊಗೊಂಬರಕ್ಕೆ ಹೋಗಬೇಕು. ಎಷ್ಟು ಸರಿ 3 ಟೈಮ್ಸ್ ಹೋಗಬೇಕು. 1 2 ತಾತ ಇದೆ ಜೂಮ್ ಮಾಡಬೇಕಾ? ವಿಡಿಯೋ ಮಾಡ್ತಾ ಇದ್ದಾನೆ. ನಾನು ಮಾಡ್ತೀನಮ್ಮ, ನೀನು ಯಾಕೆ ಕಷ್ಟಪಡ್ತೀಯಾ ಅಂತ. ಸೊ ಅವ್ನು ವಿಡಿಯೋ ಮಾಡ್ತಾ ಇದ್ದಾನೆ. ಇದೇ ಡ್ರೈಯರ್, ನಾವು ಡ್ರೈಯರ್ಗೆ ಹಾಕ್ತಾ ಇದ್ದೀವಿ ಸದ್ಯಕ್ಕೆ. ಸೊ ಇವಾಗ ಸದ್ಯಕ್ಕೆ ನಮ್ಮದು ನೈಟ್ ಡಿನ್ನರ್ ರೆಡಿ ಆಗ್ತಾ ಇದೆ. ನಾರ್ಮಲ್ ಚಪಾತಿ ಮತ್ತು ಒಂದು ಟೊಮೆಟೊ ಕ್ಯಾಪ್ಸಿಕಮ್ ಪಲ್ಯ. ಆ್ಯಂಡ್ ಮೊನ್ನೆ ಯಾರೋ ಕೇಳಿದ್ರಿ ಜೈನ್ಸ್ ನೈಟ್ ತಿನ್ನೋದಿಲ್ಲ ಅಲ್ವಾ, ಅದು 6 ಅದೇ ಸನ್ಸೆಟ್ ಆದಮೇಲೆ ಏನೂ ತಿನ್ನಲ್ಲ ಆ ಥರ ಅಂತ ಯಾರೋ ಕೇಳಿದ್ರಿ. ಯಾರಂತ ಹೆಸರು ನೆನಪಿಲ್ಲ ನನಗೆ. ಬಟ್ ನಾವು ಅದನ್ನು ಅಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡಲ್ಲ. ಬಟ್ ಸ್ಟಿಲ್ ಮಾಡಿಲ್ಲ ನೋಡೋಣ, ಒಂದು ಬುದ್ಧತೀನಿ ಇವಾಗ. ಮಾಡಿಲ್ಲ ಅಂದ್ರೂ ಇಲ್ಲಿ ಇಂಟೆನ್ಷನಲಿ ಅಲ್ಲ ಅಂದ್ರೂ ಅನ್ಇಂಟೆನ್ಷನಲಿ ಇಲ್ಲಿ ನಮ್ಮದು ಸನ್ಸೆಟ್ ಆಗೋ ಮುಂಚೆನೇ ಇಲ್ಲಿ ನಮ್ಮದು ಡಿನ್ನರ್ ಆಗಿರುತ್ತೆ. ಸೊ ಎನಿವೇಸ್ ಇಲ್ಲಿ ನಿಮ್ಗೆ ಗೊತ್ತೇ ಇದೆ, ಇಲ್ಲಿ ಸನ್ಸೆಟ್ ಆಗೋದು 8:15, ಇವಾಗ 8:45 ಮೇಲಾಗುತ್ತೆ. ಸೊ ಹಂಗಾಗಿ ಬೇಗ ಆಗುತ್ತೆ. ನಿಂಗೆ ಗಂಜಿ ಊಟ ಬೇಕಾ ಚಪಾತಿ ಬೇಕಾ? ಅವನಿಗೆ ಗಂಜಿ ಬೇಕಂತೆ. ಅವಾಗಿಂದ ಅದೇ ಹೇಳ್ತಾ ಇದ್ದಾರೆ, ನಂಗೆ ಚಪಾತಿ ಬೇಡ, ನಂಗೆ ಗಂಜಿ ಬೇಕು ಅಂತ. ಅವನಿಗೆ 3 ಹೊತ್ತು ನೀವು ಗಂಜಿ ಮಾಡಿಕೊಟ್ರು ಅವ್ನು ತಿಂತಾನೆ. ಅದಕ್ಕೆ ಸ್ವಲ್ಪ ಜೊತೆಗೆ ಒಂದು ಉಪ್ಪು ತುಪ್ಪ ಆಮೇಲೆ ಏನಾದ್ರು ಒಂದು ಸ್ವಲ್ಪ ಸಾರಿಗೆ ಏನಾದ್ರು ಹಾಕೊಟ್ರೆ ಅದು ಆರಾಮಾಗಿ ತಿಂತಾನೆ ಅವನು. ಅಷ್ಟು ಇಷ್ಟ ಅವನಿಗೆ ಗಂಜಿ ಅಲ್ಲ ರೇಂಜ್? ಆಮೇಲೆ ಏನಿಷ್ಟ? ಗಂಜಿದು ತಿಳಿನೂ ಇಷ್ಟ ಅವನಿಗೆ. ಒಂದೊಂದ್ಸರಿ ನಾನು ಅದ್ರಲ್ಲಿ ಜಾಸ್ತಿ ತಿಳಿ ಅಂದ್ರೆ ಆ ಗಂಜಿ ಮಾಡ್ಬೇಕಾದ್ರೆ ಅದ್ರಲ್ಲಿ ಏನು ನೀರಿರುತ್ತೆ ಅದು ತಿಳಿ ಅಂತ ಹೇಳೋದು ನಾವು. ಅದು ಜಾಸ್ತಿ ಇಲ್ಲ ಅಂತ ಹಾಕೊಂಡ್ ಬಂದಿಲ್ಲ ಅಂದ್ರೆ ಅದಕ್ಕೆ ಲಾಸ್ಟಿಗೆ ಅಳ್ಲಿಕ್ಕೆ ಬರುತ್ತೆ, ಅವನಿಗೆ ಕೂಗ್ಲಿಕ್ಕೆ ಶುರು ಮಾಡ್ತಾರೆ, ನನಗೆ ತಿಳಿ ಹಾಕೊಂಡ್ ಬಂದಿಲ್ಲ ಅಂತ. ಅಷ್ಟು ಇಷ್ಟ ಅವನಿಗೆ ಗಂಜಿ ಅಂದ್ರೆ ಆಯ್ತಾ. ಗಂಜಿ ಬಣ್ಣ ಗಂಜಿ ಬಣ್ಣ ಮೂಜಿ ಕೊಡ್ತಕೊಂಡ್ರಲ್ಲ ಇದನ್ನ ಇಲ್ಲಡೆ ಬರ್ತಾಯಿ. ಸೊ ಅಡಿಗ ವಿಡಿಯೋ ಎಂಡ್ ಮಲ್ಕೋಗನಾ ದಾದಾ ಅವನಿಗೆ ಅದೊಂದು ಜಪ ಆಗಿದೆ ಇವಾಗ. ನಾನೇನು ವಿಡಿಯೋ ಮಾಡ್ತಿಲ್ಲ ಅಂದ್ರೂ ಅವನೇ ಬಂದು ಇವತ್ತೇನು ವಿಡಿಯೋ ಮಾಡ್ತಾ ಇದೀಯ ಮಾಡೋದಮ್ಮ, ಇವತ್ತೇನು ಮಾಡೋದು, ಏನು ತೋರಿಸೋದು ಇವತ್ತು ನಾವು ವಿಡಿಯೋದಲ್ಲಿ ಅಂತೆಲ್ಲ ಅವನೇ ಹೇಳಕ್ಕೆ ಶುರು ಮಾಡ್ತಾನೆ. ಲಾಸ್ಟಿಗೆ ಬಂದು ನನ್ನ ಹತ್ರ ನಾನೇನು ಮಾಡ್ತಿಲ್ಲ ತುಂಬಾ ದಿನ ಆಯ್ತು ಅಂದ್ರೆ ಅಲ್ಲ. ಸೊ ನಾವ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇನ್ನು ನೆಕ್ಸ್ಟ್ ನಾವು ಇಂಡಿಪೆಂಡೆನ್ಸ್ ಡೇ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಆ ಬ್ಲಾಗ್ ಅಲ್ಲಿ ರೇಯನ್ಶ್ ಇಂದ ಎಲ್ಲರಿಗೂ ಏನೋ ಒಂದು ಸರ್ಪ್ರೈಸ್ ಇರುತ್ತೆ ಅಲ್ಲ ರೇಯನ್ಶ್? ಅದೇನು ಅಂತ ಇಂಡಿಪೆಂಡೆನ್ಸ್ ಡೇ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್.